ಸ್ನೇಹಿತರೆ, ತುಮಕೂರು ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಈ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಸಾಮಾಜಿಕ ಅಧಿಕಾರ ಮತ್ತು 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ವಚನ ಚಳವಳಿ ಮುಖಾಂತರ ಕಾಯಕ ಜೀವಿಗಳಿಗೆ ಒಂದು ಘನತೆಯನ್ನು ತಂದುಕೊಟ್ಟಂಥ ವಿಶ್ವಗುರು ಬಸವಣ್ಣವರ 888ನೇ ಜಯಂತಿಯನ್ನು ಇವತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಸರಳವಾಗಿ ಆಚರಣೆ ಮಾಡಿರ್ತಕ್ಕಂಥದ್ದಿದೆ. ಇವತ್ತು ಬಸವಣ್ಣವರ ಒಂದು ಏನು ಸಂದೇಶ ಇತ್ತು, ವಚನ ಇತ್ತು, ದಯೆ ಧರ್ಮದ ಮೂಲ ಅಂತಕ್ಕನ್ನ ಒಂದು ಸಂದೇಶ ಇವತ್ತು ಇಡೀ ಪ್ರಪಂಚಕ್ಕೆ ಮತ್ತು ಭಾರತ ದೇಶಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಇವತ್ತು ಕೊರೋನಾ 2ನೇ ಅಲೆಯಿಂದ ಸಾಕಷ್ಟು ದುಡಿತಕ್ಕಂಥ ಕಾಯಕ ಜೀವಿಗಳಿಗೆ ಇವತ್ತು ಈ ಲಾಕ್ಡೌನ್ ಅಂತಕ್ಕನ್ನೋದು ಶಾಪ್ ಆಗಿ ಮನೆಯಲ್ಲಿ ಊಟಕ್ಕಿಲ್ದೇ ಹಸಿವಿನಿಂದ ಸಾಯ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಬಸವಣ್ಣವರ ಒಂದು ವಚನದ ಮೇಲೆ, ಬಸವಣ್ಣವರ ಸಿದ್ಧಾಂತದ ಮೇಲೆ ಏನು ಯಡಿಯೂರಪ್ಪನವ್ರು ನಡೀತಾ ಇದ್ದಾರೆ, ಈ ಯಡಿಯೂರಪ್ಪನವರು ನಿನ್ನೆ ಏನೋದು ಲಾಕ್ಡೌನ್ ಬಗ್ಗೆ ಘೋಷಣೆ ಮಾಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇತ್ತು. ಆದರೆ ಯಾವುದನ್ನು ಘೋಷಣೆ ಮಾಡ್ದಲೇ ಆ ನಂಬಿಕೆಯನ್ನು ಹುಸಿಗೊಳಿಸಿ ನೀವು ಇಂದಿರಾ ಕ್ಯಾಂಟೀನಲ್ಲಿ ಫ್ರೀಯಾಗಿ ಊಟ ಮಾಡಿ, ನಾವು ಯಾವುದೇ ಪ್ಯಾಕೇಜನ್ನು ಕೊಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಬಸವಣ್ಣವ್ರಿಗೆ ಒಂದು ನಮನ ನಿಜವಾಗ್ಲೂ ಇದ್ದರೆ ಯಡಿಯೂರಪ್ಪನವರು ತಕ್ಷಣಕ್ಕೆ ದುಡಿತಕ್ಕಂಥ ವರ್ಗಕ್ಕೆ, ಅಸಂಘಟಿತ ವರ್ಗದವರಿಗೆ, ಸ್ಲಮ್ ಜನರಿಗೆ ಈ ಲಾಕ್ಡೌನ್ ಭತ್ಯೆಯಾಗಿ 10,000 ರೂಪಾಯಿನ ಘೋಷಣೆ ಮಾಡಬೇಕು ಮತ್ತು ಅಗತ್ಯ ವಸ್ತುಗಳನ್ನು ತಕ್ಷಣಕ್ಕೆ ಈ ಪಡಿತರ ವ್ಯವಸ್ಥೆ ಮುಖಾಂತರವಾಗಿ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಮಾಡೋದ್ರ ಮುಖಾಂತರವಾಗಿ ಕಾಯಕ ಜೀವಿಗಳನ್ನು ಈ ಸಂದರ್ಭದಲ್ಲಿ ಒಂದು ಘನತೆಯಿಂದ ನಡೆಸ್ಕೊಳ್ತಕ್ಕಂಥದ್ರ ಮುಖಾಂತರವಾಗಿ ಬಸವಣ್ಣವರಿಗೆ ನಿಜವಾಗ್ಲೂ ಒಂದು ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ಹನುಮಂತಪುರ ಈ 20, 21, 22, 23ನೇ ವಾರ್ಡಿನ ಎಲ್ಲ ಪ್ಯಾಕೇಜ್ಗಳಿಗೆ ಮತ್ತು ವಾಲ್ಮೇನ್ಗಳಿಗೆ ಇವತ್ತು ನಾವೊಂದು ಸ್ಯಾನಿಟೈಸರು ಮತ್ತು ಒಂದು ಬಿಸ್ಕತ್ತು, ಒಂದು ತಿಂಡಿ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಇವತ್ತು ನಾವು ಈ ಕೋವಿಡ್-19 ಪರೀಕ್ಷೆ ಏನು ಹಸುವಿನ ಎಲ್ಲ ನಾವು ಕೊಡ್ತಾಯಿದ್ದೀವಿ. ಈ ಕೋವಿಡ್ ಇರೋದ್ರಿಂದ ಪ್ಯಾಕೇಜ್ನವ್ರಿಗೆ, ಈ ನಮ್ಮ ವಾರ್ಡ್ಮ್ಯಾನ್ಗಳಿಗೆ, ಪ್ರತಿಯೊಬ್ಬರು ಕೆಲಸ ಮಾಡೋರಿಗೆ ನಗರ ಪಾಲಿಕೆಯಿಂದ ಇವು 21, 22, 23 ಸೇರಿ ಕೊಡ್ತಾಯಿದ್ದೀವಿ. ಸ್ಯಾನಿಟೈಸರು, ಬಿಸ್ಕತ್ತು, ತಿಂಡಿ ವ್ಯವಸ್ಥೆ ಮಾಡಿದ್ವಿ.